ಇಸ್ಲಾಮಾಬಾದ್ನ ಜಿಲ್ಲಾ ಕೋರ್ಟ್ನ ಹೊರಗಡೆ ಮಂಗಳವಾರ ಮಧ್ಯಾಹ್ನದ ವೇಳೆಗೆ ನಡೆದ ಕಾರು ಬಾಂಬ್ ಸ್ಫೋಟದಲ್ಲಿ 12 ಜನರು ಸಾವು ಕಂಡರು ಹಾಗೂ ಹಲವರು ಗಾಯಗೊಂಡರು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಜಿಲ್ಲಾ ಕೋರ್ಟ್ನ ಹೊರಗೆ ನಡೆದ ಕಾರು ಸ್ಫೋಟ ಬೆಂಕಿಯ ಬಗೆಗೆ ಈಗಷ್ಟೇ ತನಿಖೆ ನಡೆಯುತ್ತಿದೆ. ಮೊದಲ ಸುದ್ದಿಯಂತೆ ಕಾರಿನಲ್ಲಿದ್ದ ಗ್ಯಾಸ್ ಸಿಲಿಂಡರ್ ಸಿಡಿದು ಅನಾಹುತವಾಗಿದೆ. ಇನ್ನೊಂದು ಮೂಲದಂತೆ ಕಾರು ಬಾಂಬ್ ಸ್ಫೋಟವಾಗಿದೆ. ಕೋರ್ಟಿನ ಹೊರಗಡೆ ನಿಲ್ಲಿಸಿದ್ದ ಹಲವಾರು ವಾಹನಗಳು ಕೂಡ ಹಾನಿಗೊಳಗಾಗಿವೆ. ಭಾರೀ ಸದ್ದು ಮತ್ತು ಬೆಂಕಿಯ ಜ್ವಾಲೆ ಒಮ್ಮೆಗೆ ಹರಡಿಕೊಂಡಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ವಕೀಲರು ಮತ್ತು ಜನರು ಕೂಡಲೇ ಕೋರ್ಟಿನ ಒಳಕ್ಕೆ ತೂರಿಕೊಂಡರು. ಅಫ್ಘಾನಿಸ್ತಾನ ಗಡಿಯ ಖೈಬರ್ ಪಖ್ತೂನ್ಖಾದಲ್ಲಿ ಸ್ಫೋಟ ಯತ್ನವೊಂದನ್ನು ಗೂಢಚಾರ ಪಡೆಯು ಬಯಲಿಗೆಳೆದ ಬೆನ್ನಿಗೆ ಇಸ್ಲಾಮಾಬಾದ್ನಲ್ಲಿ ಸ್ಫೋಟ ನಡೆದಿದೆ.